ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಕೆಫೆನ್ ಸೇವನೆ ಮಾಡುವವರಿದ್ದಾರೆ. ಈ ಕೆಫೆನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅನೇಕ ಸಮಸ್ಯೆಗಳಿಗೆ ಕೆಫಿನ್ ಕಾರಣವಾಗುತ್ತದೆ. ಹೆಚ್ಚು ಕೆಫೆನ್ ಸೇವನೆಯು ನಿಮ್ಮ ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ. 30 ವರ್ಷ ವಯಸ್ಸಿನ ನಂತರ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಹಾಗಾಗಿ ಎಲುಬುಗಳ ಬಗ್ಗೆ ವಿಶೇಷ ಕಾಳಜಿ ಅಗತ್ಯವಿರುತ್ತದೆ. ವಯಸ್ಸಾದಂತೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತದೆ. ಮೂಳೆಗಳು ಶಬ್ದ ಮಾಡಲು ಶುರು ಮಾಡುತ್ತವೆ. ಕ್ಯಾಲ್ಸಿಯಂ ಕಡಿಮೆಯಾದರೆ ಮೂಳೆ ಜೊತೆ ಹಲ್ಲಿನ ಸಮಸ್ಯೆಯು ಕಾಡುತ್ತದೆ. ಕೆಫಿನ್ ದೇಹದಲ್ಲಿ ಹೆಚ್ಚಾದರೆ ಮೂಳೆಗಳು ದುರ್ಬಲವಾಗುತ್ತದೆ. ಹಾಗಾಗಿ ವಯಸ್ಸಾಗ್ತಿದ್ದಂತೆ ಕೆಫಿನ್ ಸೇವನೆಯನ್ನು ಸಂಪೂರ್ಣ ನಿಲ್ಲಿಸುವುದು ಒಳ್ಳೆಯದು. ಸಣ್ಣ ವಯಸ್ಸಿನಲ್ಲೇ ಕೆಫಿನ್ ಅತಿಯಾಗಿ ಸೇವನೆ ಮಾಡುವವರಿಗೆ ವಯಸ್ಸಿಗಿಂತ ಮೊದಲೇ ಮೂಳೆ ಸಮಸ್ಯೆ ಶುರುವಾಗುತ್ತದೆ. ಕೇವಲ ಕೆಫಿನ್ ಮಾತ್ರವಲ್ಲ, ಮೂಳೆ ನೋವಿಗೆ ಪ್ರೋಟೀನ್ ಕೊರತೆಯೂ ಕಾರಣ. ಪ್ರೋಟೀನ್ ದೇಹಕ್ಕೆ ಸಿಗದೆ ಹೋದ್ರೆ ಮೂಳೆಗಳು ದುರ್ಬಲಗೊಳ್ಳುತ್ತದೆ. ಹಾಗಾಗಿ ಆಹಾರದಲ್ಲಿ ಸಾಕಷ್ಟು ಬೇಳೆಕಾಳುಗಳು ಮತ್ತು ಪ್ರೋಟೀನ್ ಭರಿತ ವಸ್ತುಗಳನ್ನು ಸೇರಿಸಬೇಕು. ತಂಪು ಪಾನೀಯಗಳು, ಶಾಂಪೇನ್ ಮುಂತಾದ ಕಾರ್ಬೋನೇಟೆಡ್ ಪಾನೀಯ ಕೂಡ ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತದೆ.